ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಯಾಕಂದರೆ ನಿಮ್ಮ ಕಣ್ಣುಗಳನ್ನು ನೀವು ನಂಬಲು ಸಾಧ್ಯವಿಲ್ಲ. ಇಂತಹ ಚಿತ್ರ ವಿಚಿತ್ರ ಘಟನೆಗಳು ನಮ್ಮ ಭೂಮಿಯ ಮೇಲೆ ನಡೆಯುತ್ತಿದೆ ಅಂದರೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಇಲ್ಲಿ ನೋಡಿ, ಯಾರೋ ಒಬ್ಬ ಮಹಿಳೆ ಗಿಡದ ಮೇಲೆ ನಿಂತಿರುವ ಹಾಗೆ ಕಾಣುತ್ತದೆ. ಹೌದು, ನಿಂತಿರುವ ಹಾಗೆ ಕಾಣುತ್ತಿದೆಯಲ್ಲ, ಅಲ್ಲಿ ಒಬ್ಬ ಮಹಿಳೆ ನಿಂತಿದ್ದಾಳೆ. ಯಾವುದೇ ಆಶ್ರಯ ಇಲ್ಲದೆ ಹಾಗೆಯೇ ಮರದ ಮೇಲೆ ಹೇಗೆ ನಿಲ್ಲಲು ಸಾಧ್ಯ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಹೌದು, ನಾವು ಕೂಡ ಈ ವಿಡಿಯೋನ ಮೊದಲ ಬಾರಿಗೆ ನೋಡಿದಾಗ ಶಾಕ್ ಮೇಲೆ ಶಾಕ್ ನಮಗೆ ಆಗಿತ್ತು. ಹೌದು, ಇತ್ತೀಚಿನ ದಿನಗಳಲ್ಲಿ ಈ ವಿಡಿಯೋ ವಿಶ್ವಾದ್ಯಂತ ಭಾರಿ ವೈರಲ್ ಆಗಿದೆ. ಯಾಕಂದರೆ ಮರದ ಮೇಲೆ ಅದು ಹೇಗೆ ಮಹಿಳೆ ಅಷ್ಟು ಎತ್ತರಕ್ಕೆ ಹೋದಳು ಎಂದು, ಯಾಕೆ ಹೋದಳು ಎಂದು, ಹೇಗೆ ಅವಳು ಯಾವ ಒಂದು ಸಹಾಯವಿಲ್ಲದೆ ಹಾಗೆ ಆ ಮರದ ತುತ್ತುದಿಯಲ್ಲಿ ನಿಂತಿದ್ದಾಳೆ ಅನ್ನೋದೇ ಎಲ್ಲರಿಗೂ ಆಶ್ಚರ್ಯ ಪಡುವಂತಹ ವಿಷಯವಾಗಿದೆ. ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಾರಿ ನಮಗೆ ಆಶ್ಚರ್ಯದ ಜೊತೆ ಭಯ ಕೂಡ ಆಗುತ್ತದೆ. ಯಾವ ಆಸರೆ ಇಲ್ಲದೆ ಹಾಗೆ ಅಲ್ಲಿ ನಿಂತಿರುವುದನ್ನು ನೋಡಿದರೆ ಅವಳು ಯಾವಾಗ ಬೀಳುತ್ತಾಳೆ ಅನ್ನೋದೇ ಎಲ್ಲರಿಗೂ ಭಯ ಆಗುತ್ತೆ. ಯಾಕಂದರೆ ಯಾವ ಮನುಷ್ಯರಿಂದಲೂ ಇಂತಹ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ನೀವುಗಳೆಲ್ಲ ಚಿಕ್ಕವರಿದ್ದಾಗ ಹುಣಸೆ ಮರಗಳಲ್ಲಿ, ದೊಡ್ಡ ದೊಡ್ಡ ಮರಗಳಲ್ಲಿ ಭೂತ ಪಿಶಾಚಿಗಳು ವಾಸವಾಗಿರುತ್ತದೆ ಎಂದು ನಾವು ಕೇಳಿದ್ದೇವೆ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಅವುಗಳನ್ನು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿರೋದು. ಇದೇ ಕಾರಣ ಮರದ ತುದಿಯಲ್ಲಿ ನಿಂತಿರುವಂತಹ ಈ ವ್ಯಕ್ತಿ ಭೂತ, ದೆವ್ವ, ಪಿಶಾಚಿ ಅಥವಾ ಮೋಹಿನಿಯಾಗಿರಬಹುದೆಂದು ಇನ್ನು ಕೆಲವರು ವಿಚಾರ ಮಾಡುತ್ತಿರಬಹುದು. ಆದರೆ ಸ್ನೇಹಿತರೆ, ಇದು ಯಾವ ದೆವ್ವ ಅಲ್ಲ, ಪಿಶಾಚಿನೂ ಅಲ್ಲ, ಮೋಹಿನಿನೂ ಅಲ್ಲ. ಇದು ನಿಜವಾದ ಹೆಣ್ಣು ಮಗಳಾಗಿದ್ದಾಳೆ ಇಲ್ಲಿ. ಹಾಗೆಯೇ ಕೆಲವರು ಇದನ್ನ ಗ್ರಾಫಿಕ್ಸ್ ಮಾಡಿರ್ಬೋದು ಅಥವಾ ಕೆಲವೊಂದು ಗಿಮಿಕ್ಸ್ ಮಾಡಿರ್ಬೋದು ಎಂದು ಅಂದುಕೊಂಡಿದ್ದಾರೆ. ನಾವು ಕೂಡ ಮೊದಲು ಹಾಗೆ ಅಂದುಕೊಂಡಿದ್ದೇವೆ. ಆದರೆ ಈ ವಿಡಿಯೋನ ಹಲವಾರು ಜನರು ಪರೀಕ್ಷೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅಂತ ಗಿಮಿಕ್ ಆಗಲಿ ಗ್ರಾಫಿಕ್ಸ್ ಅನ್ನ ಯಾರು ಬಳಸಿಲ್ಲ. ಇದು ನೇರವಾಗಿ ಮೊಬೈಲ್ ನಲ್ಲಿ ಶೂಟ್ ಮಾಡಿರುವಂತಹ ಒಂದು ಮಾಮೂಲಿ ವಿಡಿಯೋ ಆಗಿದೆ. ಈಗ ನೋಡಿ, ಈ ಮಹಿಳೆ ಹೇಗೆ ಮರವನ್ನು ಒಂದೊಂದಾಗಿ ಕೊಂಬೆ ಏರುತ್ತಾ ಹೆಜ್ಜೆ ಇಡುತ್ತಾ ಹತ್ತುತ್ತಿದ್ದಾಳೆ. ಹೀಗೆ ಮಾಡುತ್ತಾ ಅವಳು ಸಂಪೂರ್ಣವಾಗಿ ಮರದ ತುದಿ ಮೇಲೆ ಹೋಗಿದ್ದಾಳೆ. ಅದೇನೋ ಗೊತ್ತಿಲ್ಲ, ಈ ಕೆಲಸವನ್ನು ಈ ಮಹಿಳೆ ದಿನವೂ ಮಾಡುತ್ತಾಳೆ ಎಂದು ಇಲ್ಲಿನ ಹಳ್ಳಿಯ ಜನರು ಹೇಳುತ್ತಾರೆ. ಆಮೇಲೆ ಈ ಮಹಿಳೆ ಮರದ ತುದಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಆಚೆ ಈಚೆ ನೋಡುತ್ತಾಳೆ. ಆದರೆ ಯಾವುದೇ ಆಶ್ರಯ ಇಲ್ಲದೆ ಒಂದೇ ಒಂದು ಚಿಕ್ಕ ಕೊಂಬಿನ ಮೇಲೆ ನಿಂತಿರುವುದು ನಿಜಕ್ಕೂ ಇದು ಆಶ್ಚರ್ಯ ಪಡುವಂತಹ ವಿಸ್ಮಯವಾದಂತಹ ವಿಷಯವಾಗಿದೆ. ಈ ಮಹಿಳೆ ಸ್ವಲ್ಪ ಹೊತ್ತಿನ ನಂತರ ತಂತಾನೆ ವಾಪಸ್ಸು ಮರದಿಂದ ಆರಾಮವಾಗಿ ಕೆಳಗೆ ಇಳಿದು ಬರುತ್ತಾಳೆ. ಅಂದ ಹಾಗೆ ಈ ವಿಚಿತ್ರ ಘಟನೆ ನಡೆದಿದ್ದು ಭಾರತದ ಬಿಹಾರ ರಾಜ್ಯದ ಸೀತಾಪುರ ಎಂಬ ಹಳ್ಳಿಯಲ್ಲಿ ಆಗಿದೆ. ಈ ರೀತಿ ಈ ಮಹಿಳೆಯ ದಿನನಿತ್ಯದ ಚಟುವಟಿಕೆ ಕಂಡು ಇಲ್ಲಿನ ಜನರು ಈ ಮಹಿಳೆಯನ್ನ ಹುಚ್ಚಿ ಎಂದು ಕರೆಯುತ್ತಾರೆ. ಅಂದ ಹಾಗೆ ಈ ಮಹಿಳೆಯ ಹೆಸರು ಫಾತಿಮಾ ಬೇಗಂ ಆಗಿದೆ. ಸ್ನೇಹಿತರೆ, ಅದೇನೋ ಗೊತ್ತಿಲ್ಲ, ಇವಳು ಹುಚ್ಚಿಯೋ, ಪಿಶಾಚಿಯೋ, ಮೋಹಿನಿಯೋ ಅಥವಾ ಮಾಮೂಲಿ ಮಹಿಳೆಯೋ, ಒಂದಂತೂ ನಿಜ, ಇವಳು ಆರಾಮವಾಗಿ ಮರದ ಮೇಲೆ ಹತ್ತುತ್ತಾಳೆ, ಕೊಂಬೆಗಳನ್ನ ಏರುತ್ತಾಳೆ, ಕೊನೆಗೆ ಮರದ ತುತ್ತುದಿಯ ಮೇಲೆ ನಿಂತು ಆರಾಮವಾಗಿ ಇಡೀ ಹಳ್ಳಿಯನ್ನು ನೋಡಿ ವಾಪಸ್ಸು ಮತ್ತೆ ಬರುತ್ತಾಳೆ. ನಿಜಕ್ಕೂ ವಿಸ್ಮಯ ಹುಟ್ಟಿಸುವಂತಹ ಈ ಘಟನೆಯಾಗಿದೆ. ಇಂತಹ ಘಟನೆಗಳು ನಮ್ಮ ಭಾರತದಲ್ಲಿ ತುಂಬಾನೇ ನಡೆಯುತ್ತವೆ. ಆದರೆ ಎಲ್ಲವುಗಳನ್ನು ವಿಡಿಯೋ ಮಾಡೋದರಲ್ಲಿ ಎಲ್ಲರಿಗೂ ಆಗುವುದಿಲ್ಲ. ಕೆಲವೊಂದು ಘಟನೆಗಳನ್ನ ಅದು ಇತ್ತೀಚೆಗೆ ಮೊಬೈಲ್ ಇರುವುದರಿಂದ ನಮ್ಮ ಬೆಳಕಿಗೆ ಬರುತ್ತಿದೆ. ಒಂದು ವೇಳೆ ನಿಮಗೂ ಕೂಡ ಇಂತಹ ಘಟನೆಗಳು ನಿಮ್ಮ ಪ್ರದೇಶಗಳಲ್ಲಿ ನಡೆದರೆ ದಯವಿಟ್ಟು ನಮ್ಮ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು ಅಂತಹದೇ ಚಮತ್ಕಾರ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಇದೊಂದು ಸೂಟ್ ಕೇಸ್ ಅಥವಾ ಬ್ಯಾಗ್ಗಳನ್ನು ಮಾರುವಂತಹ ಒಂದು ಸಾಧಾರಣ ಅಂಗಡಿ. ಈ ಘಟನೆ ನಡೆದಿದ್ದು ದೇಶದ ರಾಜಧಾನಿ ದೆಹಲಿಯಲ್ಲಿ. ಇಲ್ಲಿ ಇಬ್ಬರು ಮಹಿಳೆಯರು ಆರಾಮವಾಗಿ ಫುಲ್ ಸ್ಮಾರ್ಟ್ ಆಗಿ ಒಳ್ಳೆಯ ಡ್ರೆಸ್ಗಳನ್ನು ಹಾಕಿಕೊಂಡು ಶ್ರೀಮಂತ ರೀತಿಯಲ್ಲಿ ಕಾಣುವ ರೀತಿ ಈ ಅಂಗಡಿಯನ್ನ ನುಗ್ಗುತ್ತಾರೆ.
ಆರಾಮವಾಗಿ ಬೇರೆ ಬೇರೆ ಬ್ಯಾಗುಗಳನ್ನು ನೋಡಿ ವಿಚಾರ ಮಾಡುತ್ತಾರೆ. ಅವುಗಳ ಪ್ರೈಸನ್ನು ಕೇಳುತ್ತಾರೆ, ಹೊಸ ಹೊಸ ಬಗೆಯ ಡಿಸೈನನ್ನು ಕೇಳುತ್ತಾರೆ. ಆದರೆ ಇವರು ಬಂದ ವಿಚಾರವೇ ಬೇರೆ, ಇವರ ಉದ್ದೇಶವೇ ಬೇರೆ. ಇಲ್ಲಿ ಇವರು ಬ್ಯಾಗ್ ತೆಗೆದುಕೊಂಡು ಹೋಗೋಕ್ಕೆ ಬಂದಿಲ್ಲ ಅಥವಾ ಬ್ಯಾಗುಗಳನ್ನು ಖರೀದಿ ಮಾಡೋಕ್ಕೆ ಬಂದಿಲ್ಲ. ಆದರೆ ಬ್ಯಾಗುಗಳನ್ನು ಮಾರಿ ಪಾಪ ಹಣವನ್ನು ಗಳಿಸಿದಂತಹ ಆ ಹಣವನ್ನು ದೋಚೋಕೆ ಬಂದಿದ್ದಾರೆ. ಈಗ ಈ ಗ್ರೀನ್ ಸೂಟ್ನಲ್ಲಿ ಇರುವಂತಹ ಲೇಡಿಯನ್ನ ನೋಡಿ ಏನು ಮಾಡುತ್ತಿದ್ದಾಳೆ ಎಂದು ನೋಡಿ. ಆ ಮಾಲೀಕ ಇನ್ನೊಬ್ಬರಿಗೆ ಬ್ಯಾಗ್ ತೋರಿಸುವಷ್ಟರಲ್ಲಿ ಪಾಪ ಅವನು ಗಳಿಸಿದ ಹಣವನ್ನು ಒಂದೇ ಸಾರಿ ಕದ್ದಿದ್ದಾಳೆ. ನೋಡಿ ಹೇಗೆ ಆರಾಮವಾಗಿ ಅವಳು ಈಗ ಅಂಗಡಿಯಿಂದ ಹೊರಗೆ ಹೋಗುತ್ತಿದ್ದಾಳೆ. ತಮಗೆ ಬ್ಯಾಗುಗಳು ಇಷ್ಟವಾಗಲಿಲ್ಲ ಎಂದು ಕಾರಣ ಕೊಟ್ಟು ಅಂಗಡಿಯಿಂದ ಹೊರಗೆ ಹೋಗುವ ಪ್ರಯತ್ನ ಮಾಡುತ್ತಿದ್ದಾಳೆ. ಈ ಹುಡುಗಿಯರು ನೋಡೋಕ್ಕೆ ಸ್ಮಾರ್ಟ್ ಅಲ್ಲ, ಕೈ ಚಳಕದಲ್ಲೂ ಕೂಡ ಸ್ಮಾರ್ಟ್ ಆಗಿದ್ದಾರೆ. ಈ ರೀತಿ ಹಣವನ್ನು ದೋಚಿ ಆರಾಮವಾಗಿ ಜೀವನವನ್ನು ಮಾಡುತ್ತಿದ್ದಾರೆ. ನೋಡಿ, ಕ್ಷಣದಲ್ಲಿ ಸಾವಿರಾರು ರೂಪಾಯಿ ಗಳಿಸುವ ಒಂದು ಲೆಕ್ಕಾಚಾರ ಈ ವಿಡಿಯೋದಿಂದ ತಿಳಿದು ಬರುತ್ತದೆ. ಹಾಗೆಯೇ ಈ ವಿಡಿಯೋನ ನೋಡಿ, ಇವರು ನೋಡೋಕ್ಕೆ ಹಳ್ಳಿ ಗುಗ್ಗುಗಳ ಥರ ಇದ್ದಾರೆ. ಆದರೆ ಇವರ ಕೈ ಚಳಕ, ಇವರ ಸ್ಮಾರ್ಟ್ನೆಸ್ ನೋಡಿದರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಇವರು ಬಂದಿರೋದು ಆಭರಣಗಳನ್ನು ತಗೊಳ್ಳೋಕ್ಕೆಲ್ಲ, ಆಭರಣಗಳನ್ನು ಮಾರಿ ಪಾಪ ಗಳಿಸಿದಂಥ ಹಣವನ್ನು ದೋಚೋಕೆ. ಯಾವ ರೀತಿ ಇವರು ಅಂಗಡಿಯ ಮಾಲೀಕರಿಗೆ, ಅಂಗಡಿಯಲ್ಲಿ ಕೆಲಸ ಮಾಡುವವರಿಗೆ ಹ್ಯಾಮರಿಸುತ್ತಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಒಳ್ಳೆಯ ಮಾತುಗಳನ್ನು ಆಡಿ ಅಂಗಡಿಯ ಮಾಲೀಕರನ್ನು ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ ಮಾಡಿ ಅಲ್ಲಿಂದ ಹಣ ದೋಚೋದೇ ಇವರ ಕೆಲಸ. ಜ್ಯುವೆಲರಿ ಶಾಪ್ ಅಂದರೆ ಕೇವಲ ಅಲ್ಲಿ ಸಾವಿರ ಗಂಟಲೆ ದುಡ್ಡಿರುವುದಿಲ್ಲ. ಯಾಕಂದರೆ ಒಂದು ಆಭರಣ ಮಾರಿದಾಗ ಸಾವಿರಾರು ಅಲ್ಲ, ಲಕ್ಷಾಂತರ ರೂಪಾಯಿ ಬರುವ ಸಂಭಾವನೆಯೂ ಇರುತ್ತದೆ. ಈ ರೀತಿ ಒಂದು ಸಾರಿ ಆಭರಣದ ಅಂಗಡಿಗಳಿಗೆ ಹೊಕ್ಕು ಅಂಗಡಿಯನ್ನು ದೋಚಿದರೆ ಒಂದೇ ಸಮಯದಲ್ಲಿ, ಒಂದೇ ಶಾಟ್ನಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಗಳಿಸಬಹುದು. ನೋಡೋಕೆ ಇವರು ಭಿಕಾರಿಗಳ ಥರ ಕಾಣುತ್ತಾರೆ, ಆದರೆ ಇವರ ಮಾಡುವ ಕೆಲಸ ನಿಜಕ್ಕೂ ಎಲ್ಲರನ್ನೂ ಹ್ಯಾಮಾರಿಸಿಬಿಡುತ್ತದೆ. ಇವರ ಮಾತುಗಳ ರೀತಿ ಜನರನ್ನು ಮೋಸ ಮಾಡುವುದು ನೋಡಿದರೆ ಹೆಣ್ಣು ಮಕ್ಕಳು ಯಾವ ಮಟ್ಟಕ್ಕೆ ಮುಂದುವರೆದಿದ್ದಾರೆ ಅನ್ನೋದೇ ಇದರಿಂದ ಗೊತ್ತಾಗುತ್ತದೆ. ನೋಡಿ, ಈ ಮಹಿಳೆ ಯಾವ ರೀತಿ ಚಿನ್ನದ ಆಭರಣಗಳನ್ನೇ ಸಂಪೂರ್ಣವಾಗಿ ದೋಚಿಕೊಂಡು ತನ್ನ ಸೀರೆಯ ಒಳಗೆ ಹಾಕಿಕೊಂಡಿದ್ದಾಳೆ, ಹೇಗೆ ಆರಾಮವಾಗಿ ನಡೆದುಕೊಂಡು ಹೋಗುತ್ತಿದ್ದಾಳೆ. ಈಗ ಯಾವುದೇ ಒಂದು ಕಾರಣ ಕೊಟ್ಟು ಅಲ್ಲಿಂದ ಇವರು ನುಸುಳುತ್ತಾರೆ. ಪಾಪ ಈ ಅಂಗಡಿಯ ಮಾಲೀಕ ಅದೆಷ್ಟು ವ್ಯವಹಾರ ಮಾಡಿ, ಅದೆಷ್ಟು ಬಂಡವಾಳ ಹಾಕಿ ಅಂಗಡಿಗಳನ್ನು ಪ್ರಾರಂಭಿಸುತ್ತಾರೆ. ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಪ್ರತಿನಿತ್ಯ ನಡೆಯುತ್ತದೆ. ಇಂಥವರನ್ನು ಹಿಡಿಯೋಕೆ ಅಂತಲೇ ಈ CCTVಗಳನ್ನು ಇಡಲಾಗಿದೆ. ಇವತ್ತಿಲ್ಲ ನಾಳೆ ಇವರು ಪೊಲೀಸರ ಕೈವಶವಾಗುತ್ತಾರೋ ಅನ್ನೋದೇ ಈ CCTVಗಳಿಂದ ಗೊತ್ತಾಗುತ್ತದೆ.